ಅಡಿಕೆ ಬೆಳೆ ಯಾವ ರೀತಿಯಲ್ಲಿ ಕರಾವಳಿ ಜಿಲ್ಲೆಗಳ ಜನರ ಜೀವನಾಧಾರವಾಗಿದೆಯೇ ಅದೇ ರೀತಿ ಇದು ಇಲ್ಲಿನ ಪ್ರಮುಖ ರಾಜಕೀಯ ಪಕ್ಷಗಳಿಗೂ ರಾಜಕೀಯ ಬೇಳೆ ಬೇಯಿಸುವ ದಾಳವೂ ಆಗಿದೆ. ಅಡಿಕೆಗೆ ಸಮಸ್ಯೆ ಬಂದಾಗಲೆಲ್ಲ ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಬೀದಿಗಿಳಿದು ಹೋರಾಟ ನಡೆಸೋದು ಇಲ್ಲಿ ಕಾಮನ್ ಆಗಿಬಿಟ್ಟಿದೆ. ಚುನಾವಣೆ ಸಂದರ್ಭದಲ್ಲಿ ಅಡಿಕೆಯನ್ನ ದಾಳವಾಗಿ ಬಳಸುತ್ತಿರುವಂತಹ ಈ ಪಕ್ಷಗಳು ಪ್ರಾಮಾಣಿಕವಾಗಿ ಅಡಿಕೆ ಬೆಳೆಯ ಬಗ್ಗೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಕರಾವಳಿ ಜಿಲ್ಲೆಯ ಜನರ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನ ರಾಜಕೀಯ ಪಕ್ಷಗಳು ಹಲವು ದಶಕಗಳಿಂದ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಳಸಿಕೊಂಡು ಬಂದಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಗಳಲ್ಲಿ ಅಡಿಕೆಯನ್ನ ಹೇರಳ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ಅಡಿಕೆಯನ್ನ ನಂಬಿಕೊಂಡು ಲಕ್ಷಾಂತರ ಕುಟುಂಬಗಳು ರಾಜ್ಯದಲ್ಲಿದ್ದು, ಇದೇ ಕಾರಣಕ್ಕಾಗಿ ಈ ಬೆಳೆ ರಾಜಕೀಯ ವಲಯದಲ್ಲೂ ಸಂಚಲನವನ್ನ ಉಂಟು ಮಾಡುತ್ತಿದೆ. ಅಡಕೆಗೆ ಯಾವ ಸಮಸ್ಯೆ ಎದುರಾದರೂ ಅಧಿಕಾರದಲ್ಲಿರುವ ಪಕ್ಷದ ವಿರುದ್ಧ ಪ್ರತಿಪಕ್ಷಗಳು ಹೋರಾಟ ನಡೆಸುವುದು ಕರಾವಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಚಾರವೂ ಆಗಿದೆ. 2011ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಡಿಕೆಯನ್ನ ಹಾನಿಕಾರಕ ವಸ್ತು ಎನ್ನುವ ರೀತಿಯಲ್ಲಿ ವರದಿಯನ್ನ ನೀಡಿತ್ತು. ಈ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿದ್ದ ಬಿಜೆಪಿ ಕರಾವಳಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು ಭಾರೀ ಪ್ರತಿಭಟನೆಯನ್ನ ನಡೆಸಿತ್ತು. ಆದರೆ ಇದೀಗ ಮತ್ತೆ ಇತಿಹಾಸ ಮರುಕಳಿಸಿದ್ದು, ಈ ಬಾರಿ ಪ್ರತಿಭಟನೆ ಮಾಡುವ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಕೇಂದ್ರ ಸರ್ಕಾರ ಅಡಿಕೆಯನ್ನ ನಿಷೇಧಿಸುವ ಯೋಜನೆ ಹಾಕುವ ಮೂಲಕ ಅಡಿಕೆ ಬೆಳೆಯನ್ನೇ ನಂಬಿರುವ ಲಕ್ಷಾಂತರ ಕುಟುಂಬಗಳನ್ನ ಬೀದಿಗೆ ಹಾಕುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದೆ. ಸರ್ಕಾರ ಮೊನ್ನೆ ಲೋಕಸಭೆಯಲ್ಲಿ ಅಡಿಕೆಯಲ್ಲಿ ಕ್ಯಾನ್ಸರ್ನ ಅಂಶ ಇದೆ, ಅದನ್ನು ಲ್ಯಾಬಿಂದ ಒಂದು ರಿಪೋರ್ಟ್ ಬಂದಿದೆ ಅಂತೇಳಿ ಲೋಕಸಭೆಯಲ್ಲಿ ಅವರನ್ನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಿಗಳು. ಆದರೆ ಇವತ್ತು ಕ್ಯಾನ್ಸರ್ ಒಂದು ಕಡೆಯಲ್ಲಿ ನಮ್ಮ BJPಯ ನಾಯಕರು MLAಗಳು ಏನು ಹೇಳ್ತಾರೆ, ನಾನು 30 ವರ್ಷದಿಂದ ಅಡಿಕೆ ತಿಂತೇನೆ ಅಂತೇಳಿ, ನನಗೇನು ಆಗಲಿಲ್ಲ ಅಂತೇಳಿ. ಈಗ ಅಡಿಕೆ ತಿನ್ನುವುದು ಏನಾಗದಿರುವುದು ಮುಖ್ಯ ಅಲ್ಲ ಅವ್ರದ್ದು. ಈಗ ಇಡೀ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆ, ನಮ್ಮ ದೇಶದಲ್ಲಿ ಸುಮಾರು 5-6 ರಾಜ್ಯಗಳಲ್ಲಿ ಅಡಿಕೆಯನ್ನು ಬೆಳೀತಾರೆ. ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರೈತರ, ಇಡೀ ಜನಸಾಮಾನ್ಯರ ಬದುಕು ಇರುವುದೇ ಅಡಿಕೆಯಲ್ಲಿ. ಇವತ್ತು ಅಡಿಕೆ ಬೆಳೆಗಾರನ ಒಂದು ಕಡೆ ಆದರೆ ಅಡಿಕೆಯಿಂದ ಬೇರೆ ಬೇರೆ ವ್ಯಾಪಾರೀಕರಣದ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡೋದ್ರ ಮೂಲಕ ಬಹಳಷ್ಟು ಜನಕ್ಕೆ ಬದುಕು ಕೊಡುವಂಥ ವಿಚಾರ ಇರುವಂಥದ್ದು ಅಡಿಕೆಯಲ್ಲಿ. ಅಡಿಕೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ಇದೀಗ ಕೇಂದ್ರ ಸಚಿವರಾಗಿರುವ ಡಿವಿ ಸದಾನಂದ ಗೌಡ ಸುಳ್ಯದಿಂದ ಮಂಗಳೂರು ತನಕ ಬೃಹತ್ ಪಾದಯಾತ್ರೆಯನ್ನ ನಡೆಸಿ ಕೇಂದ್ರದ ಗಮನ ಸೆಳೆದಿದ್ರು. ಅಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕರಾವಳಿಯಲ್ಲಿ ನಡೆದ ಬೃಹತ್ ಹೋರಾಟವೂ ಆಗಿದೆ. ಅಡಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರ ಬದ್ಧವಾಗಿದ್ದು, ಯಾವುದೇ ಕಾರಣಕ್ಕೂ ಅಡಿಕೆಯನ್ನ ನಿಷೇಧಿಸುವ ಹಂತಕ್ಕೆ ಬರುವುದಿಲ್ಲ ಎನ್ನುವ ವಿಶ್ವಾಸವನ್ನ ಬಿಜೆಪಿ ವ್ಯಕ್ತಪಡಿಸುತ್ತಿದೆ. ಚುನಾವಣೆ ಬಂದಾಗ ಅಡಿಕೆಯ ವಿಚಾರವನ್ನ ತೆಗೆಯುವ ಮೂಲಕ ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ ಎನ್ನುವ ಆರೋಪವೂ ಇದೀಗ ಕೇಳಿಬರುತ್ತಿದೆ. 2013ರಲ್ಲಿ ಸುಪ್ರೀಂ ಕೋರ್ಟ್ ಅಡಿಕೆ ವಿಚಾರವಾಗಿ ಎಲ್ಲ ರಾಜ್ಯಗಳ ಅಭಿಪ್ರಾಯ ತಿಳಿಸಲು ಸೂಚನೆ ನೀಡಿದ್ದರೂ ರಾಜ್ಯ ಸರ್ಕಾರ ಮಾತ್ರ ತನ್ನ ಅಭಿಪ್ರಾಯವನ್ನ ಇಷ್ಟರವರೆಗೆ ಕಳುಹಿಸದಿರುವುದರಲ್ಲಿ ಕಾಂಗ್ರೆಸ್ನ ಅಡಕೆಯ ಕಾಳಜಿ ತಿಳಿಯುತ್ತದೆ ಎನ್ನುವುದು ಬಿಜೆಪಿಯ ಆರೋಪವಾಗಿದೆ. ಕಾಂಗ್ರೆಸ್ನವರು ಅಡಿಕೆಯ ಒಂದು ವಿಚಾರದ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ನಮಗೆ ಕೂಡ ಗೊತ್ತಾಗಿದೆ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಅಡಿಕೆ ಅವರನ್ನು ದಾರಿ ತಪ್ಪಿಸುವ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಅವರು ನಡೆಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರಿಗೆ ಖಂಡಿತ BJP ಅದೇ ರೀತಿ ಕ್ಯಾಂಪ್ಕೋ ಸಂಸ್ಥೆ ಅಡಿಕೆ ಬೆಳೆಗಾರರ ಬಗ್ಗೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದೆ, ಅಡಿಕೆಗೆ ಬೆಲೆ ಕುಸಿದ ಸಂದರ್ಭದಲ್ಲಿ ಅಡಿಕೆಗೆ ಬೆಂಬಲ ಬೆಲೆ ಕೊಡುವಂಥದ್ದು, ಅದರ ನಂತರ ಇಂಪೋರ್ಟ್ನ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ವಿಧಿಸುವಂಥದ್ದು, ಈ ಎಲ್ಲ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಕ್ಷ ಅದೇ ರೀತಿ ಕ್ಯಾಂಪ್ಕೋ ಪ್ರಯತ್ನ ಮಾಡಿದೆ. ಅಂದಹಾಗೆ 2011ರಲ್ಲಿ ಅಡಿಕೆ ಹಾನಿಕಾರಕ ಎನ್ನುವ ವರದಿ ಬಿಡುಗಡೆಯಾಗಿದ್ದರೂ ಪ್ರಮುಖ 2 ಪಕ್ಷಗಳು ಅಡಿಕೆಯ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನ ನಡೆಸಿಲ್ಲ.
ಅಡಿಕೆಗೆ ಸಮಸ್ಯೆ ಎದುರಾದಾಗ ಮಾತ್ರ ತಮ್ಮ ಅಡಿಕೆ ಕಾಳಜಿ ತೋರಿಸುವ ಮೂಲಕ ಎರಡು ಪಕ್ಷಗಳು ಅಡಿಕೆ ರಾಜಕೀಯವನ್ನ ಕರಾವಳಿಯಲ್ಲಿ ಮಾಡುತ್ತಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.